ತಾಲೂಕು ಪಂಚಾಯತ್ ಪುತ್ತೂರು ಹಾಗೂ ಇಂಚರ ಫೌಂಡೇಶನ್ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋಕ್ಸೋ ಕಾಯ್ದೆಯ ಅರಿವು ಕಾರ್ಯಾಗಾರವನ್ನು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಮಾಹಿತಿ ನೀಡಿದ ಇಂಟರ್ ಫೌಂಡೇಶನ್ ಕಾರ್ಯಕ್ರಮ ಸಂಯೋಜಕ ಯೋಗೇಶ್ ಮಲ್ಲಿಕಿಮಾಡು, ನಮ್ಮ ದೇಶದ ಪ್ರತಿ ವ್ಯಕ್ತಿಗೆ ಇರುವ ಹಕ್ಕುಗಳಿಂದ ಕಾನೂನಿನ ನೆಲೆಗಟ್ಟು ಲಭಿಸಿದೆ. ಆ ಹಕ್ಕುಗಳನ್ನು ಕಸಿದರೆ ಅದು ಮಾನವೀಯತೆ ಎನಿಸುತ್ತದೆ. ಈ ಕಾರಣದಿಂದಾಗಿ ಮಾನವೀಯತೆ ಸಂಬಂಧಕ್ಕಿಂತಲೂ ಹಕ್ಕು ಬಹಳ ಮುಖ್ಯ ಎಂದು ಹೇಳಿದ್ರು. ಶಬ್ದವಾಗಿ ಅದು ಶಾಬ್ದಿಕವಾದಂತಹ ಇದಿರ್ಲಿಕ್ಕಿಲ್ಲ, ಮಾತಿರ್ಲಿಕ್ಕಿಲ್ಲ, ಆದ್ರೆ ಸಂವಹನ ಇದೆ ಅಲ್ವಾ. ಬುದ್ಧಿ ಇಲ್ಲ ಅಂತ ಅಂದ್ರು, ನಮ್ಮಕ್ಕಿಂತ ಜಾಸ್ತಿ ಬುದ್ಧಿ ಇದೆ. ನಾವು ಮನೆ ಕಟ್ಟಲಿಕ್ಕೆ ಲೋನ್ ತಗೊಳ್ಬೇಕು, ಅವುಗಳಿಗೆ ಏನಿಲ್ಲ ಅಲ್ವಾ. ಮೊಟ್ಟೆ ಕಟ್ಟಬೇಕು, ಹೊಟ್ಟೆಯೊಳಗೆ ಮೊಟ್ಟೆ ಆಗುವಾಗಲೇ ಅದಕ್ಕೆ ಗೊತ್ತು ನಾನು ಗೂಡು ಕಟ್ಟಲಿಕ್ಕೆ ತಯಾರಾಗಬೇಕು ಅಂತ ಅಲ್ವಾ. ಅಷ್ಟರ ಮಟ್ಟಿಗೆ ಬುದ್ಧಿ ಇದೆ. ಯಾಕೆ ಎಲ್ಲಿಯಾದ್ರೂ ಒಂದು ದೊಡ್ಡ ಭೂಕಂಪವಾಗಬೇಕಾದ್ರೆ ಮೊದಲು ಗೊತ್ತಾಗುತ್ತೆ ಅದಕ್ಕೆ, ಪ್ರಾಣಿಗಳಿಗೆ ಅಲ್ವಾ. ಹಾಗಾಗಿ ಬುದ್ಧಿ ಇಲ್ಲ ಅಂತ ತಪ್ಪು. ಆಲೋಚಿಸುವ ಶಕ್ತಿ, ಪ್ರತಿಕ್ರಿಯೆ ನೀಡುವ ಶಕ್ತಿ ಇಲ್ವಾ? ಒಂದು ನಾಯಿಗೆ ಅದನ್ನು ಸಾಕಿದವರು ಯಾರು ಅಂತ ಹೇಳಿಬಿಟ್ಟು ಬಹಳ ಚೆನ್ನಾಗಿ ಗೊತ್ತಾಗ್ತದೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತದೆ. ನನ್ನ ಒಡೆಯ ಬಂದ ಅಂತ ಹೇಳಿದ ಕೂಡಲೇ ಬಾಲ ಅಲ್ಲಾಡಿಸೋದಿರ್ಬೋದು ಅಲ್ವಾ, ಓಡಿ ಬಂದು ಮೈ ಮೇಲೆ ಹತ್ಕೊಳ್ಳೋದು ಇರ್ಬೋದು ಇದೆ. ಹಾಗಾಗಿ ನಾವು ಅದ್ಯಾವುದಕ್ಕೂ ಕೂಡ ಮನುಷ್ಯ ಪ್ರಪಂಚನ ಪ್ರಾಣಿ ಪ್ರಪಂಚಕ್ಕೆ ಭಿನ್ನ ಅಂತ ಹೇಳಬೇಕು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕಿ ಶೈಲಜಾ ಭಟ್ ಅವರು ಮಾತನಾಡಿ, ಜನರಿಗೆ ನೇರ ಸಂಪರ್ಕದಲ್ಲಿರುವ ಮತ್ತು ಮಾದರಿ ಎನಿಸಿರುವ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳಿಗೆ ಫೋಕ್ಸೋದಂತಹ ಮಹತ್ವದ ಕಾಯ್ದೆಯ ಕುರಿತು ಅರಿವಿರಬೇಕು. ಜೊತೆಗೆ ಮಕ್ಕಳ ಪೋಷಕರು ಕಾಯ್ದೆಯ ಕುರಿತು ಮಾಹಿತಿಯನ್ನ ಹೊಂದಿರಬೇಕು ಎಂದು ಹೇಳಿದರು. ಈ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಜನಪ್ರತಿನಿಧಿಗಳಲ್ಲಿ ಹಾಗೂ ಅಧಿಕಾರಿ ವರ್ಗದವರಲ್ಲಿ ಇದರ ಕರೆಕ್ಟ್ ಆಗಿ ಏನಿದ್ರ ಈ ಆಕ್ಟ್ ಅಲ್ಲಿ ಏನಿದೆ 2012ನೇ ಇಸ್ವಿಯಲ್ಲಿ ಬಂದಿರುವಂತಹ ಒಂದು ಆಕ್ಟ್ ಇದು. ಇದರಲ್ಲಿ ಏನಿದೆ, ಇದರಲ್ಲಿ ಯಾವ ರೀತಿ ಮಕ್ಕಳನ್ನು ನಾವು ರಕ್ಷಣೆ ಮಾಡಬಹುದು ಈ ಕಾಯ್ದೆ ಅಡಿಯಲ್ಲಿ, ಹಾಗೂ ಈ ಕಾಯ್ದೆ ಅಡಿಯಲ್ಲಿ ಯಾರು ಆರೋಪಿತರಿದ್ದಾರೆ, ಆಪಾದಿತರಿದ್ದಾರೆ, ಅವರಿಗೆ ಯಾವ ರೀತಿ ಶಿಕ್ಷೆ ಒದಗಿಸಿಕೊಡ್ಬಹುದು ಅಂತ ಹೇಳೋ ಮಾಹಿತಿ ನಿಮ್ಮಲ್ಲಿ ಇರಬೇಕು. ಜೊತೆಗೆ ಏನು ಪೇರೆಂಟ್ಸ್ ಅವರಿಗೆ ಕೂಡ ಈ ಮಾಹಿತಿ ಇರಬೇಕಾಗ್ತದೆ. ಯಾಕಂದ್ರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅವ್ರು ಸಣ್ಣವರು 18 ವರ್ಷದ ಕೆಳಗಿನ ಪ್ರಾಯದ ಮಕ್ಕಳಿಗೆ ಇರುವಂತಹ ಈ ಒಂದು ಕಾಯ್ದೆ. ಆದ ಕಾರಣ ನೀವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಜೊತೆಗೆ ಇಂಥ ಒಂದು NGOs ಎಲ್ಲ ಕಡೆ ಕೂಡ ಶಾಲೆಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಾಗಾರಗಳನ್ನು ಮಾಡಬೇಕಾಗ್ತದೆ. ಎಲ್ಲ ಟೀಚರ್ಸ್ಗೆ ಮತ್ತು ಮಕ್ಕಳಿಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಇಂಥ ಒಂದು ಕಾರ್ಯಾಗಾರವು ಯಶಸ್ವಿಯಾಗಿ ನಡೀಲಿ. ಹಾಗೂ ಇಂಥದೇ ಒಂದು ಹಲವಾರು ವಿಚಾರಗಳು, ನಾವು ಯಾವುದೇ ಒಂದು ಯೋಜನೆಗಳಿರ್ಬೋದು, ಸರ್ಕಾರದ ಯೋಜನೆಗಳು ಅಥವಾ ಇಂಥ ಕಾಯ್ದೆಗಳು ಹೊಸದಾಗಿ ಜಾರಿಗೆ ಬಂದಾಗ ಅದನ್ನೊಂದು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ತರಬೇತಿ ಮೂಲಕ ಒಂದು ತಿಳಿಸಿಕೊಡುವ ವ್ಯವಸ್ಥೆಯನ್ನು ಎಲ್ಲ NGOs ಹಾಗೂ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿರ್ಬೋದು ಎಲ್ಲರೂ ಕೂಡ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಎಲ್ಲರಿಗೆ ಮಾಹಿತಿ ನೀಡುವಂತ ಕೆಲಸಗಳಾಗಬೇಕು ಅಂತ ಹೇಳ್ತಾ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವಜೀರ್ ಅಹಮದ್, ಇಂಚರ ಫೌಂಡೇಶನ್ನ ಸುಮನಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡರು.